ಮಾನವ ಕಳ್ಳ ಸಾಗಣೆಯ ಆರೋಪದಲ್ಲಿ ಛತ್ತೀಸ್ಗಢದಲ್ಲಿ ಇಬ್ಬರು ಕ್ರೈಸ್ತ ಸನ್ಯಾಸಿಗಳನ್ನು ಬಂಧಿಸಿರುವುದಕ್ಕೆ ಮೂಡುಬಿದ್ರೆ ವಲಯ ಕ್ಯಾಥೋಲಿಕ್ ಸಭಾ ಖಂಡಿಸಿದೆ. ಕ್ಯಾಥೋಲಿಕ್ ಸಭಾದ ಮಾಜಿ ಸಂಚಾಲಕ ರಾಜೇಶ್ ಕಡಲಕೆರೆಯವರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕೇರಳದ ಸನ್ಯಾಸಿನಿಯರಾದ ಪ್ರೀತಿ ಮೇರಿ ಮತ್ತು ವಂದನಾ ಫ್ರಾನ್ಸಿಸ್ ಅವರು ಇಬ್ಬರು ಮಹಿಳೆಯರನ್ನು ಅವರ ಪೋಷಕರ ಲಿಖಿತ ಒಪ್ಪಿಗೆಯ ಮೇರೆಗೆ ಕಾನ್ವೆಂಟ್ ಮನೆ ಕೆಲಸಕ್ಕಾಗಿ ಕರೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಛತ್ತೀಸ್ಗಢ ಪೊಲೀಸರು ಅವರನ್ನು ರೈಲ್ವೆ ನಿಲ್ದಾಣದಲ್ಲಿ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಪೊಲೀಸರು ಕಾನೂನು ಸಮ್ಮತವಲ್ಲದ ರೀತಿಯಲ್ಲಿ ವರ್ತಿಸಿದ್ದು, ಈ ಘಟನೆಯಿಂದ ಕ್ರೈಸ್ತ ಸಮುದಾಯಕ್ಕೆ ನೋವಾಗಿದೆ. ಅಲ್ಲಿನ ಸರ್ಕಾರ ಮಧ್ಯಪ್ರವೇಶಿಸಿ ಬಂಧಿತ ಸನ್ಯಾಸಿಗಳಿಬ್ಬರನ್ನು ಜೈಲಿನಿಂದ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು. ದೃಶ್ಯ ಮಾಧ್ಯಮದ ಮಿತ್ರರಿಗೆ ಎಲ್ಲಿ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಹಾಜರಿರುವಂಥ ಮೂಡುಬಿದ್ರೆ ವಲಯದ ಕಥೋಲಿಕ್ ಸಭಾದ ಅಧ್ಯಕ್ಷರಾಗಿರುವಂಥ ಆಲ್ವಿನ್ ರೋಡ್ರಿಗಸ್ ಅವರೇ, ರೊನಾಲ್ಡ್ ಕಥೋಲಿಕ್ ಸಭಾದ ಮೂಡುಬಿದ್ರೆ ವಲಯದ ರಾಜಕೀಯ ಸಂಚಾಲಕರು ಆಗಿರುವಂಥ ರೊನಾಲ್ಡ್ ಚೆರೋರ್ ಅವರು, ಹಾಗೆಯೇ ಕಥೋಲಿಕ್ ಸಭೆಯ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುವ ಅನುಭವವಿರುವಂತಹ ಆಲ್ವಿನ್ ಗಂಟಲ್ಗಟ್ಟೆಯವರು, ಹಾಗೆಯೇ ಕಥೋಲಿಕ್ ಸಭೆಯ ಅಲಂಗಾರಿನ ಘಟಕದ ಮಾಜಿ ಅಧ್ಯಕ್ಷರು ಅನೀಶ್ ಡಿಸೋಜಾ, ಹಾಗೆಯೇ ಕಥೋಲಿಕ್ ಸಭೆಯ ಪಾಲಡ್ಕದ ಮಾಜಿ ಅಧ್ಯಕ್ಷರಾಗಿರುವಂತಹ ನಮ್ಮ ಪ್ರವೀಣ್, ಇವರೊಟ್ಟಿಗೆ ಸೇರಿ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಡೆಸುವ ತೀರ್ಮಾನವನ್ನು ಮಾಡಿದ್ದೇವೆ. ಮೂಡುಬಿದ್ರೆ ಕೆಥೋಲಿಕ್ ಸಭಾದ ಅಧ್ಯಕ್ಷ ಆಲ್ವಿನ್ ರೋಡ್ರಿಗಸ್ ಮಾತನಾಡಿ, ಕ್ರೈಸ್ತ ಸನ್ಯಾಸಿಗಳಿಬ್ಬರ ಬಂಧನವನ್ನು ವಿರೋಧಿಸಿ ಆಗಸ್ಟ್ 4ರಂದು ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಅಧೀನದಲ್ಲಿ ಬರುವ ವಿವಿಧ ಚರ್ಚ್ಗಳು ಹಾಗೂ ಸಮಾನ ಮನಸ್ಕರ ವತಿಯಿಂದ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ನಡೆಯಲಿರುವ ಪ್ರತಿಭಟನೆಯಲ್ಲಿ ಮೂಡುಬಿದ್ರೆಯಿಂದ ಸುಮಾರು 2,000 ಕ್ರೈಸ್ತರು ಭಾಗವಹಿಸಲಿದ್ದೇವೆ ಎಂದು ಹೇಳಿದರು. ಕ್ರೈಸ್ತ ಮುಖಂಡರಾದ ರೊನಾಲ್ಡ್ ಸೆರಾವೋ, ಆಲ್ವಿನ್ ಮಿನೇಜಸ್, ಅನೀಶ್ ಡಿಸೋಜಾ ಮತ್ತು ಪ್ರವೀಣ್ ಸಿಕ್ವೆರಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.